ದೀಪಾವಳಿ ಎಲ್ಲರಿಗೂ ಸಡಗರ ಸಂಭ್ರಮದ ಹಬ್ಬ. ವಿಶೇಷವಾಗಿ ದೀಪವನ್ನು ಬೆಳಗಿ, ಹಣತೆಯನ್ನು ಬೆಳಗಿ, ಮನೆಯೆಲ್ಲ ಬೆಳಕಾಗಿಸುವ, ಪ್ರಪಂಚವನ್ನೆಲ್ಲ ಹೊಸ ಬೆಳಕಾಗಿಸುವ ಸಂಭ್ರಮ ನಮ್ಮ ದೀಪಾವಳಿಯದು. ಇಲ್ಲಿ ವಿಶೇಷವಾಗಿ ನಾನು ಏನು ನಿಮ್ಮಲ್ಲಿ ಕೋರಿಕೆ ಅಥವಾ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ಪ್ರತಿ ಬಾರಿ ನಾವು ಹಣತೆಯನ್ನು ಖರೀದಿಸುವಾಗ ಅಥವಾ ಶಾಪಿಂಗ್ ಮಾಡುವಾಗ ಬಾರ್ಗೇನ್ ಮಾಡ್ತೀವಿ. ಖಂಡಿತ ಬೇಡ. ಎಲ್ಲೋ ಏನೇನಕ್ಕೂ ನಾವು ಖರ್ಚು ಮಾಡುವಾಗ ಹಿಂದೆ ಮುಂದೆ ನೋಡೋದಿಲ್ಲ. ಸಾವಿರಾರು ರೂಪಾಯಿ ಬಟ್ಟೆಗಳನ್ನು ತಗೊಳ್ತೀವಿ. ಮಾಲ್ನಲ್ಲಿ ಹೋದರೆ 108 ರೂಪಾಯಿನ ಖರ್ಚು ಮಾಡ್ತೀವಿ. ಅಂತಹ ನಾವುಗಳು ಈ ಮಣ್ಣಿನ ಹಣತೆಯನ್ನು ಮಾಡುವ ಶ್ರಮವನ್ನು ಅರಿಯದೆ ಎಷ್ಟೆಲ್ಲ ಚೌಕಾಸಿ ಮಾಡ್ತಾ ಕೊಡ್ತೀವಿ. ಎಷ್ಟು ಮಹಾ ಹೇಳಬಹುದು ಅವರು, ಜೊತೆ 50, ಜೊತೆ 25, 100 ಹೀಗೆ ಇರುತ್ತೆ ರೇಟ್ಗಳು. ಹೆಚ್ಚೇನು ಕಾಸ್ಟ್ಲಿ ಇರೋದಿಲ್ಲ. ಖಂಡಿತ ಮುಂದಿನ ದೀಪಾವಳಿ ಆಯಿತು, ಈ ಬಾರಿಯ ದೀಪಾವಳಿ ಆಯಿತು, ನಾವು ಈ ಹಣತೆಗಳನ್ನು ಖರೀದಿಸುವಾಗ ಚೌಕಾಸಿ ಬೇಡ. ನಮ್ಮ ಮನೆಯಲ್ಲಿ ಈ ಚಂದದ ಬೆಳಕನ್ನು ಚಂದವಾಗಿಸುವಾಗ ಅವರ ಮನೆಗೂ ಕೂಡ ನಾವು ಬೆಳಕಾಗೋಣ, ನಮ್ಮ ಒಂದು ಪುಟ್ಟ ಸಹಾಯದ ಮೂಲಕ, ಸಂತೋಷದ ಮೂಲಕ. ಹಾಗೆ ಮಣ್ಣಿನ ಹಣತೆಯನ್ನು ಹಚ್ಚೋ ವಿಶೇಷತೆ ಏನಿದೆಯಲ್ಲ, ಅದು ನಮ್ಮ ಈ ಕ್ಯಾಂಡಲ್ಗಳಲ್ಲಾಯಿತು ಅಥವಾ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಾಯಿತು ಇರೋದಿಲ್ಲ. ತಾಯೇ ಕನಕದುರ್ಗೆ ಸಕಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ತಾಯೇ ಕನಕದುರ್ಗೆ ಸಕಲರಿಗೂ ಆಯುರಾರೋಗ್ಯವನ್ನು ಕೊಟ್ಟು ಈ ಶುಭ ದೀಪಾವಳಿಯನ್ನು ಒಳಿತಾಗಿಸಲಿ.